ಕಷ್ಟದ ವೇದಿಯೊಳೋ ಕುಳಿಯಲಿ ಮಿಂದೇಳುವನು. ಕೋಟಿ ವಿಹಂಗಮ ಮಂಗಲರ ವರಸ ನೈವೇದ್ಯಕ್ಕೆ ಮುದ ತಾಳುವನು. ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ಲಿ ನೀಡುವನು. ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ಲಿ ನೀಡುವನು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿರ ವಿದಯ ಮಾಡುವನು. ಬಾ ಪಾಲ್ಗುಣರ ವಿದರ್ಶನಕ್ಕೆ, ಬಾ ಪಾಲ್ಗುಣರ ವಿದರ್ಶನಕ್ಕೆ. ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಒಂದು ಬಹು ನಿರೀಕ್ಷಿತ ಒಂದು ಕಾರ್ಯಕ್ರಮ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ನಿರಂತರ 12 ಗಂಟೆಗಳ ಒಂದು ಸೇವೆ ನಮ್ಮ ಸಂಘದ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ನೀಡುವಂಥ ಒಂದು ಕಾರ್ಯಕ್ರಮ. ಈ ನೂತನ ಆಡಳಿತ ಮಂಡಳಿಯ ಒಂದು ನಿರೀಕ್ಷಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆ ಇಂದು ನಡೆಯಲಿದೆ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನವನ್ನು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತಕ್ಕಂಥ ಶ್ರೀಯುತ ಸೂರ್ಯನಾರಾಯಣ ಒಳ್ಳ ಇವರು ದೀಪ ಪ್ರಜ್ವಲವನ್ನು ನಡೆಸಿಕೊಡಲಿದ್ದಾರೆ. ಇವರನ್ನು ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನೆರೆದಿರುವಂಥ ನಿಮ್ಮೆಲ್ಲರ ಪರವಾಗಿ ಆತ್ಮೀಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಶ್ರೀಯುತ ಸೂರ್ಯನಾರಾಯಣ ಒಳ್ಳ ಇವರಿಗೆ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರರಿಗೆ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರಗೊತ್ತು ಇವರನ್ನು ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಶ್ರೀಯುತ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರಗೊತ್ತು ಇವರನ್ನು ನಮ್ಮ ಹಿರಿಯರಾದ ಸದಸ್ಯರಾದ ಶ್ರೀಯುತ ಸೀತಾರಾಮ್ ಬಗ್ಗೆರ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಪ್ರಾರ್ಥನೆ. ಹಾಗೆಯೇ ಸಹಕಾರ ಸಂಘಗಳ ಉಪನಿಬಂಧಕರಾಗಿರತಕ್ಕಂಥ ಶ್ರೀಯುತ ಪ್ರವೀಣ್ ಬಿ ನಾಯಕರು ಇವರು ಆಗಮಿಸಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಆಡಳಿತ ಮಂಡಳಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಪ್ರವೀಣ್ ಬಿ ನಾಯಕ್ ಸಹಕಾರ ಸಂಘಗಳ ಉಪನಿಬಂಧಕರು ಇವರನ್ನು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀಯುತ ಅಬ್ಬುಸಾಲಿ ಕೆಬಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ವಿನಂತಿ. ಹಾಗೆಯೇ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀಮತಿ ವಾಣಿ ಬಿ ಆಳ್ವ ಮುಖ್ಯಾಧಿಕಾರಿ ಸೋಮೇಶ್ವರ ಪುರಸಭೆ ಇವರನ್ನು ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಇವರನ್ನು ನಮ್ಮ ಸಂಘದ ಹಿರಿಯ ನಿರ್ದೇಶಕಿ ಶ್ರೀಮತಿ ಪದ್ಮಾವತಿ ಶೆಟ್ಟಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ಪ್ರಾರ್ಥನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಸಹಕಾರ ಸಂಘದ ಮಾಜಿ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ವಿನಯ ನಾಯಕ್ ತಲಪಾಡಿ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಮಾಜಿ ನಿರ್ದೇಶಕರು ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ವಿನಯ ನಾಯಕ್ ಇವರನ್ನು ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಗಂಗಾಧರ್ ಉಲ್ಲಾಲ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ಪ್ರಾರ್ಥನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಸಂಘದ ಮಾಜಿ ನಿರ್ದೇಶಕಿಯಾದಂಥ ಶ್ರೀಮತಿ ಬಿ ನಳಿನಾಕ್ಷಿ GS ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಸಂಘದ ಮಾಜಿ ನಿರ್ದೇಶಕಿ ಶ್ರೀಮತಿ ನಳಿನಾಕ್ಷಿ ಇವರನ್ನು ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಪ್ಪ ಸಾಲಿಯಾನ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ಪ್ರಾರ್ಥನೆ. ಹಾಗೆಯೇ
ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಸಹಕಾರ ಸಂಘದ ನಿರ್ದೇಶಕರನ್ನು ಸ್ವಾಗತಿಸುತ್ತಾ, ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ, ಹಾಗೆಯೇ ಈ ಸಮಾರಂಭದಲ್ಲಿ ನಮ್ಮ ಸಂಘದ ಓರ್ವ ಹಿರಿಯ ಸದಸ್ಯರಾಗಿರತಕ್ಕಂಥ AK ಮೊಯ್ದೀನ್ ಇವರಿಗೆ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುತ್ತದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಲಿದ್ದೇವೆ. ಈಗ ದೀಪ ಪ್ರಜ್ವಲನ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ ಇವರಿಂದ 2 ಗಂಟೆಗಳ ಈ ಬ್ಯಾಂಕಿಂಗ್ ಸೇವೆಗೆ ತಮ್ಮ ಕೈಯಿಂದ ಬೆಳಗುವಂತ ದೀಪ ಈ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿ ನಿಮ್ಮ ಆಶೀರ್ವಾದದ ಮುಖಾಂತರ ನೆರವೇರಲಿ. ಅದೇ ರೀತಿ ಶ್ರೀ ಸೋಮನಾಥನ ಕೃಪೆ ಈ ನಮಗೆಲ್ಲರಿಗೂ ಇರಲಿ. ಅದೇ ರೀತಿ ಅತಿಥಿ ಗಣ್ಯರು ಕೂಡ ಈ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಿ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗೆ ತಮ್ಮೆಲ್ಲರ ಸೇರಿದಂತ ಸಹಕಾರಿಗಳ ಸಹಕಾರವನ್ನು ಕೋರುತ್ತಾ ಈ ಹಂತದಲ್ಲಿ ಬೆಳವಣಿಗೆಯನ್ನೆಲ್ಲ ಕಂಡು ಈಗ ಹೆಚ್ಚಿನ ಕಡೆ ಯಾರೂ ಸಾಧಿಸಲಾಗದಂಥ ಒಂದು ಸಾಧನೆಗೆ ನಮ್ಮ ಕೋಟೆಕಾರು ವ್ಯವಸಾಯ ಸಂಘ ಇದು ಹೆಜ್ಜೆ ಇಟ್ಟಿದೆ. ಅದೇನೆಂದರೆ ನಿರಂತರವಾಗಿ 12 ಗಂಟೆಗಳ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ ನಿರಂತರವಾಗಿ ಜನರಿಗೆ, ಗ್ರಾಹಕರಿಗೆ ಹಾಗೂ ಸಿಬ್ಬಂದಿಗಳಿಗೆಲ್ಲರಿಗೂ ಅನುಕೂಲಕರವಾಗುವಂತೆ ಒಂದು ಸೇವೆಯನ್ನು ಸಲ್ಲಿಸುವುದೊಂದು ಇದು ಸ್ತುತ್ಯಾರ್ಹ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಕೆಲವು ಬ್ಯಾಂಕುಗಳೆಲ್ಲ ಇಲ್ಲಿ ಜನ್ಮ ತಾಳಿದವು. ಅದು ವಾಣಿಜ್ಯ ಬ್ಯಾಂಕುಗಳೆಂದು ಪರಿಗಣಿತವಾಗಿದ್ದು. ಆದರೆ ಸುಮಾರು 60-65 ವರ್ಷಕ್ಕಿಂತ ಮೊದಲು ಇಲ್ಲಿನ ಪರಿಸರದವರು ಮುಖ್ಯಸ್ಥರು ಕೆಲವರು ಒಟ್ಟುಗೂಡಿ ಚರ್ಚೆ ಮಾಡಿ ನಾವು ವಾಣಿಜ್ಯ ಬ್ಯಾಂಕುಗಳಿಂದ ಇಲ್ಲಿ ಯಾರಿಗೆ ಸಹಕಾರ ಸರಿಯಾಗಿ ಸಿಗುತ್ತಿಲ್ಲವೋ ಅಥವಾ ಅದನ್ನು ಪಡೀಲಿಕ್ಕೆ ಅನಾನುಕೂಲವಾಗ್ತದೋ ಅದನ್ನು ಮನಗಂಡು ಅದನ್ನು ನಿವಾರಣೆಗೋಸ್ಕರ ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಅನುಕೂಲವಾಗುವಂತೆ, ವಿಶೇಷವಾಗಿ ರೈತರಿಗೆ, ವ್ಯವಸಾಯ ಮಾಡುವವರಿಗೆ ಅನುಕೂಲವಾಗುವಂತೆ ನಮ್ಮದೇ ಒಂದು ಸಂಘವನ್ನು ಮಾಡುವ ಎಂಬುದಾಗಿ ಕಲ್ಪನೆಯಿಂದ ಅದು ಸುಮಾರು 65 ವರ್ಷಕ್ಕೆ ಮೊದಲು ಜನ್ಮ ತಾಳಿತು. ಈ 65 ವರ್ಷಕ್ಕೆ ಮೊದಲು ಜನ್ಮ ತಾಳಿದಂತಹ ಈ ಸಹಕಾರ ಸಂಘವು ಒಂದು ಸಣ್ಣ ರೀತಿಯಲ್ಲಿ ಇದ್ದರೂ ಅದು ಬೆಳೀತಾ ಹೋಗೋ ಬೃಹದಾಕಾರವನ್ನು ಪಡೆಯುವಲ್ಲಿ ತನ್ನ ಹೆಜ್ಜೆಯನ್ನು ಮುಂದೆ ಹಾಕ್ತಾ ಇದೆ. ನಾವು ನೋಡ್ತಾ ಇದ್ದೇವೆ, ಯಾವುದೇ ಒಂದು ಸಂಸ್ಥೆಗಳಿಗೂ ಬೆಳವಣಿಗೆ ಆಗಬೇಕಾದರೆ ಅಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಅತಿ ಮುಖ್ಯ. ಆ ವಿಶ್ವಾಸ ಮತ್ತು ನಂಬಿಕೆಯನ್ನು ಉಳಿಸಿಕೊಂಡು ಈ ಸಂಸ್ಥೆ ಈ ತನಕ ಬೆಳವಣಿಗೆಯನ್ನು ಕಂಡಿದೆ ಎಂದರೆ ತಪ್ಪಾಗಲಾರದು. ಅದಕ್ಕೆ 2 ಮಾತಿಲ್ಲ. ಅದೇ ವಿಶ್ವಾಸ ಹಾಗೂ ನಂಬಿಕೆಯನ್ನು ಇನ್ನು ಮುಂದೆಯೂ ಅಭಿವೃದ್ಧಿ ಮಾಡಿಕೊಂಡು ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅಂದರೆ ಅಧ್ಯಕ್ಷರು, ಬೋರ್ಡ್ ಆಫ್ ಡೈರೆಕ್ಟರ್ಸು ಹಾಗೂ ಎಲ್ಲ ಗ್ರಾಹಕರು ಎಲ್ಲರೂ ಪರಸ್ಪರವಾಗಿ ತಿಳಿದುಕೊಂಡು ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದರೆ ಇದರ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಒಂದು ಸಂಶಯವಿರುವುದಿಲ್ಲ. ಆದ್ದರಿಂದ ಈ ನಮ್ಮ ಈಗಿನ ಅಧ್ಯಕ್ಷರು ನನಗೆ ಅವರ ಮುಖದ ಭೇಟಿ ಅಂದರೆ ನಾವು ಮೊದಲು ನೋಡಿದ್ದೇನೆ, ಆದರೆ ಅವರೇ ಇವರು ಅಂತ ನನಗೆ ಗೊತ್ತಾದ್ದು ಇವತ್ತೇ. ಭಾಳ ಸಂತೋಷ ಆಯಿತು ಅವರನ್ನು ನೋಡಿ. ಅವರ ದೇಹದಾರ್ಢ್ಯತೆ ಆಗಲಿ, ಅವರ ಮನಸ್ಥೈರ್ಯ ಆಗಲಿ, ಇದೆಲ್ಲ ಸ್ಥಿರವಾಗಿರ್ತದೆ. ಇದರಲ್ಲಿ ಯಾವ ಒಂದು ಲೋಪವೂ ಬರುವುದಿಲ್ಲ. ಅವರು ಈ ಬ್ಯಾಂಕಿಗೆ ಸಮರ್ಥ ಒಂದು ಮುನ್ನಡೆಯನ್ನು ಕೊಡ್ತಾರೆ ಎಂಬುದ ಒಂದು ನಂಬಿಕೆ, ವಿಶ್ವಾಸ ಎಲ್ಲರಲ್ಲಿಯೂ ಬರಬೇಕು. ಹಾಗೂ ಅವರು ಅದಕ್ಕೆ ಬದ್ಧರಾಗಿದ್ದಾರೆ. ಆದ್ದರಿಂದ ಅವರ ಕಾಲಾವಧಿಯಲ್ಲಿ ಈ ಸಮಯದಲ್ಲಿ ಇನ್ನು ಮುಂದಕ್ಕೂ ಈ ಬ್ಯಾಂಕಿನಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯಾಗಿ ಇದರ ಎಲ್ಲ ಸದುಪಯೋಗವನ್ನು ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಆಗುವಂಥ ಈ ಸಂಬಂಧದ ಚಟುವಟಿಕೆಗಳನ್ನೆಲ್ಲ ನಿರಂತರವಾಗಿ ಎಲ್ಲರೂ ಪಡೆದು ಅದರ ಅನುಕೂಲವನ್ನು ಪಡೆದು
ಅವರು ಕೃತಾರ್ಥರಾಗಬೇಕು. ಹಾಗೆ ಸಾಲ ಪಡೆದವರು ಬ್ಯಾಂಕಿನಿಂದ ಸಾಲ ಪಡೆದವರು ಸಹ ಅವರ ಕರ್ತವ್ಯವನ್ನು ಮನಗೊಂಡು ಅದನ್ನು ಕ್ಲಬ್ದ ಸಮಯಕ್ಕೆ ವಾಪಸ್ ಮಾಡಿದರೆ ಈ ಬ್ಯಾಂಕಿನಲ್ಲಿ ಇನ್ನೂ ಬೇಕಾದ ಅವರಿಗೆ ಇತರರಿಗೆ ಬೇಕಾದಂಥ ಸೌಕರ್ಯವನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ಎಲ್ಲರಿಗೂ ಮನವಿ ಎಂದರೆ ಸಾಲ ತಗೊಳ್ಳುವುದು ಸರಿ, ಆದರೆ ಅದನ್ನು ಕ್ಲಬ್ದ ಸಮಯಕ್ಕೆ ವಾಪಸ್ ಮಾಡಿ ಬ್ಯಾಂಕಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅದು ಅತಿ ಮುಖ್ಯ. ಆದ್ದರಿಂದ ಎಲ್ಲರಿಗೂ ಸನ್ಮಂಗಲವನ್ನು ಮಾಡಲಿ. ಇವರಿಗೆ ಅಧ್ಯಕ್ಷರಿಗೂ ಸಂಘದ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೂ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಸನ್ಮಂಗಲವನ್ನು ಪ್ರಾಪ್ತಿ ಮಾಡಿ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಪಡೀಲಿ. ಹಾಗೂ ಸ್ವಂತ ಕಟ್ಟಡ, ಇದು ಬ್ಯಾಂಕಿನ ಸ್ವಂತ ಕಟ್ಟಡ, ಅದೊಂದು ಹೆಮ್ಮೆಯ ವಿಚಾರ. ಅಲ್ಲದೆ ಇನ್ನೂ ಕೆಲವು ಯೋಜನೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆ ಯೋಜನೆಗಳನ್ನು ಮಾಡುವಲ್ಲಿ ಯಾವುದೇ ಒಂದು ಆತಂಕ ಬರದಂತೆ ಆದಷ್ಟು ಶೀಘ್ರದಲ್ಲಿ ಅದನ್ನೆಲ್ಲವನ್ನು ನೆರವೇರಿಸಿಕೊಟ್ಟು ಎಲ್ಲರಿಗೂ ಸಂತೋಷವನ್ನು ಮಾಡಲಿ. ನಮ್ಮ ಕೋಟೆಗಾರು ಅಥವಾ ಬೀರಿ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಡಲಿ ಅಂತ ಹೇಳಿ ನಮ್ಮ ಕ್ಷೇತ್ರಾಧಿಪತಿಯಂಥ ಶ್ರೀ ಸೋಮನಾಥನಲ್ಲಿಯೂ ಹಾಗೂ ವ್ಯಾಘ್ರ ಚಾಮುಂಡೇಶ್ವರಿ ಕೊಂಡಾಣ ಬಿಲಿಜಾಮಂಡಿ ದೇವಸ್ಥಾನದ ದೈವಗಳಲ್ಲಿಯೂ ನಾನು ಪ್ರಾರ್ಥನೆ ಮಾಡಿ 25 ವರ್ಷ ಹಿಂದೆ ಆಗ ಇಡೀ ಒಂದು ಪರಿಸರದಲ್ಲಿ ಈ ಡಬಲ್ ರೋಡ್ ಆಗಿರಲಿಲ್ಲ. ಇಡೀ ಒಂದು ಪರಿಸರದಲ್ಲಿ ಬಹುಮಡಿ ಕಟ್ಟಡ, ಮಲ್ಟಿ ಸ್ಟೋರಿಡ್ ಅಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಒಂದು ಕೂಡ ಇರಲಿಲ್ಲ. ಮಂಗಳೂರಿನಿಂದ ಕೊಣಾಜೆಗೆ ಹೋಗ್ಬೇಕಿದ್ರೆ ಒಂದು 45ರಿಂದ 50 ನಿಮಿಷ ಆಗ್ತದೆ. ಈಗೆಲ್ಲ ಡಬಲ್ ರೋಡ್ ಆಗ್ತದೆ. ತುಂಬ ಸಂತೋಷ ಮತ್ತು ಹೆಮ್ಮೆಯಿಂದ ಹೇಳ್ತೇನೆ. ಪ್ರಾಯಶಃ ಈ ಉಳ್ಳಾಲ, ಕೋಟೆಕಾರ, ಬೀರಿ ಮತ್ತು ವಿಶ್ವವಿದ್ಯಾಲಯ ಕಡೆ ಹೋಗುವಂತಹ ದಾರಿ ಅದು ಮಂಗಳೂರಿಗಿಂತ ಹೆಚ್ಚು ಬೆಳೆದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಂಗಳೂರು ಕೂಡ ಇಷ್ಟು ಬೆಳಿಲ್ಲ, ಈ ಮಟ್ಟದಲ್ಲಿ ಬೆಳಿಲಿಲ್ಲ. ಆದ್ದರಿಂದ ಪ್ರಾಯಶಃ ನಮ್ಮ ಈ ಪರಿಸರದಲ್ಲಿ ಹಣಕಾಸಿನ ವ್ಯವಹಾರ ಒತ್ತಡ ಸಾಕಷ್ಟು ಇದೆ. ನಮ್ಮ ಈ ಆಡಳಿತ ಮಂಡಳಿ ಇದನ್ನು ತಿಳ್ಕೊಂಡು 12 ಗಂಟೆಗಳ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಮಂಗಳೂರು ತಾಲೂಕಿನಲ್ಲಿ ಯಾರು ಮಾಡಿದಂಥದ್ದು ನಾನು ಕೇಳಿ ಬರಲಿಲ್ಲ. ಆದ್ದರಿಂದ ಇಲಾಖೆ ಕಡೆಯಿಂದ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ತಮಗೆ ಧನ್ಯವಾದ ಹೇಳುತ್ತಾ ನಿಮ್ಮಲ್ಲಿ ಒಂದೇ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ, ಇದು ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಯಾಕೆ ಇಷ್ಟು ಮಟ್ಟಕ್ಕೆ ನಾವು ಬೆಳಿತೀವಿ ಅಂತ ಹೇಳಿದರೆ, ಇಲ್ಲಿ ನೀಡ್ತಾ ಇರುವಂಥ ಸೇವೆ. ಕೆಲವು ವರ್ಷಗಳ ಹಿಂದೆ ನಾನೊಂದು ಸಣ್ಣ ಮನೆ ತೆಗೆದುಕೊಳ್ಳೋ ನನಗೊಂದು ಸ್ವಲ್ಪ ಜಾಸ್ತಿ ಒಂದು 25 ಲಕ್ಷ ಸಾಲ ಬೇಕಿತ್ತು. ಆಗಲ್ಲ ಅಷ್ಟು ಕೊಡ್ತಿರ್ಲಿಲ್ಲ. ಈಗ 35-40 ಲಕ್ಷ ಸುಲಭದಲ್ಲಿ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಅದೇ ಹೇಳಿದೆ, ನಮಗೆ ಇನ್ನೂ 15-16 ವರ್ಷ ಸರ್ವಿಸ್ ಇತ್ತು ಆವಾಗ. ಯಾಕೆ 60 ಕಡೆಗೆ ಸೈನ್ ತೆಗೆದುಕೊಂಡ್ರು ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ, ಎಲ್ಲಿ ಬ್ಯಾಂಕಿನ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಆಮೇಲೆ ನಾನು ಅದೇ ಹೇಳಿದೆ, ಅವರು ಹೇಳಿದೆ, ಸರ್ ನೀವು ಎಲ್ಲ ಒಂದು ಓದ್ಲಿಕ್ಕೆ ಹೋಗ್ಬೇಡಿ, ಓದ್ಲಿಕ್ಕೆ ಹೋದ್ರೆ ನೀವು ಮತ್ತೆ ಸೈನ್ ಮಾಡಲಿಕ್ಕಿಲ್ಲ ಅಂತ. ಯಾಕೆ ಇದು ಹೇಳಲಿಕ್ಕೆ ಬಯಸ್ತೇನೆಂದರೆ, ಇವತ್ತು ನಾವು ನೀಡ್ತಿರುವ ಸೇವೆ ಅನನ್ಯವಾದದ್ದು. ಇದು ನನ್ನ ಕಚೇರಿಗೆ ತುಂಬ ಹತ್ತಿರ ಇರೋದ್ರಿಂದ ಅನೇಕ ಬಾರಿಗೆ ಇಲ್ಲಿ ಬಂದಿದ್ದೇನೆ, ಈ ಕಾರ್ಯಕ್ರಮಕ್ಕೂ ವೈಯಕ್ತಿಕ ಹಾಗೆ ಬಂದಿದ್ದೇನೆ, ನಮ್ಮ ಸಿಬ್ಬಂದಿಗಳೊಂದಿಗೆ ಮಾತಾಡಿದ್ದೇನೆ. ಅನೇಕ ಮಹಿಳಾ ಅಧಿಕಾರಿಗಳಿದ್ದಾರೆ, ಹಿರಿಯರಿದ್ದಾರೆ, ಒಳ್ಳೆ ಸೇವೆ ಕೊಡ್ತಿದ್ದಾರೆ. ಅವರಿಗೆ ವೈಯಕ್ತಿಕ 1 to 1 ಮಾತಾಡಿದ್ದೇನೆ. ಏನು ಓದಿದ್ದೀರಿ ಇಂಥದೆಲ್ಲ ಸಣ್ಣ ಪುಟ್ಟ ವೈಯಕ್ತಿಕವಾದ ವಿಷಯ ಕೂಡ ಕೇಳಿದ್ದೇನೆ. ಇವತ್ತು ನಮ್ಮ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಈ ಮಟ್ಟಕ್ಕೆ ಬೆಳೆದಿರಬೇಕಾದ್ರೆ ಇಲ್ಲಿ ಇರುವಂತಹ ಉತ್ತಮವಾದ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಇವರನ್ನು ಯಾವಾಗಲೂ ನಾವು ಮರೆಯಲಿಕ್ಕಿಲ್ಲ. ಯಾಕೆ ನಮ್ಮ ಪಾತ್ರ ಒಂದು ಇಲಾಖೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಣ್ಣದೇ ಆಗಿರುತ್ತೆ. ಯಾಕೆಂದರೆ ಸ್ವಲ್ಪ ಕಾರ್ಯದ ಒಟ್ಟು ಹರ್ಷವರ್ಧನ್ ಅವ್ರಿಗೆ ಗೊತ್ತು ನಮ್ಮಲ್ಲಿ ಸ್ಟಾಫಿನ ಸಂಖ್ಯೆ ಎಷ್ಟು ಇದೆ ಅಂತ ಹೇಳ್ಕೊಂಡು. ವೈಯಕ್ತಿಕವಾಗಿ ವಾರಕ್ಕೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ಕೂಡ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ಪ್ರೀತಿಯಿಂದ ಅವರು ಅನೇಕ ಬಾರಿ ಕರೆದಿದ್ದಾರೆ, ಅನೇಕ ಬಾರಿ ನಾವು ಬಂದಿದ್ದೇವೆ. ಆದ್ದರಿಂದ ತಮ್ಮ ಈ ಸೇವೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಈ ಪರಿಸರದ ಎಲ್ಲ ಜನರಿಗೆ ಕೂಡ ಅತ್ಯುತ್ತಮ ಸೇವೆ ಕೊಡುವ ತಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಇಲಾಖೆ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ತಮಗೆ ಶುಭ ಹಾರೈಸುತ್ತಾ, ತಮ್ಮ ಈ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದ್ರ ವ್ಯಾಪ್ತಿ ತುಂಬ ದೊಡ್ಡದು, ಉತ್ತರೋತ್ತರವಾಗಿ ಬೆಳೆದು ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿ ವ್ಯವಸಾಯ ಸೇವಾ ಸಹಕಾರಿ ಸಂಘವಾಗಿ ರೂಪುಗೊಳ್ಳಲಿ ಎಂದು ನಾನು ತಮಗೆಲ್ಲ ಹಾರೈಸುತ್ತೇನೆ. ಧನ್ಯವಾದಗಳು. ಎ.ಕೆ. ಮೊಯ್ದೀನ್ ಇವರನ್ನು ಈ ಘನ ವೇದಿಕೆಯಲ್ಲಿ ಅವರನ್ನು ಅಭಿನಂದಿಸಲು ಅತಿಥಿ ಗಣ್ಯರಲ್ಲಿ ತಮ್ಮಲ್ಲಿ
ವಿನಂತಿಸುತ್ತಿದ್ದೇವೆ. ಶ್ರೀಯುತ AK ಮೊಯ್ದೀನ್ ಇವರಿಗೆ ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಹೂಹಾರ ಶ್ರೀಯುತ ಸೂರ್ಯನಾರಾಯಣ್ ಹೊಲ್ಲರವರು ಹೂಹಾರ ನೀಡಿ ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಬ್ಯಾಂಕಿನ ಅಧ್ಯಕ್ಷರು, ಅದೇ ರೀತಿ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ಆಲ್ವಾ, ಶ್ರೀಯುತ ವಿನಯ್ ನಾಯ್ಕ್, ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಇವರು ಶ್ರೀಯುತ AK ಮೊಯ್ದೀನ್ ಇವರನ್ನು ಗೌರವಿಸಬೇಕಾಗಿ ವಿನಂತಿ. ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಶ್ರೀಯುತ MA ಮೊಹಮ್ಮದ್ ಬಸೀರ್ ಈಗಾಗಲೇ ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಕೋಟೆಕಾರ ಸೇವಾ ಸಹಕಾರಿ ಸಂಘದ ಬಗ್ಗೆ ಈಗಾಗಲೇ ನಿಬಂಧಕರು ತುಂಬ ವಿಷಯ ಮಾತಾಡಿದರು. ನಾನು ಒಂದು 22 ವರ್ಷಕ್ಕೆ ಮೊದಲು ನನಗೆ ಇಲ್ಲಿ ಒಂದು ಸಾಲ ಬೇಕಿತ್ತು, ಅಗತ್ಯವಾಗಿ ಹಣದ ಅವಶ್ಯಕತೆ. ಹಾಗೆ ನಮ್ಮ ಅಧ್ಯಕ್ಷರಾದಂಥ ಮೊಹಮ್ಮದ್ ಬಶೀರ್ ಅವರು ಅದು ಜಾಮೀನು ಬೇಕಂತ ಹೇಳಿದರು. ಹಾಗೆ ಸನ್ಮಾನ್ಯ ಕೃಷ್ಣಪ್ಪ ಸಾಲಿಯನ್ರವರು ಈಗ ಇದ್ದಾರೆ. ಅದೇ ರೀತಿಯಾಗಿ ಅಚ್ಯುತ ಗಟ್ಟಿಯವರು ತೀರ್ಕೊಂಡಿದ್ದಾರೆ. ಇಬ್ಬರು ನನ್ನನ್ನು ಕರ್ಕೊಂಡು ಬಂದು ಸಾಲ ತಗೊಂಡು ಕೊಟ್ಟಿದ್ದಾರೆ. ಕ್ಲಕ್ತ ಸಮಯಕ್ಕೆ ಅದನ್ನು ಇದು ಮಾಡಿದ್ದಾರೆ. ಅದರ ಉದ್ದೇಶ ಏಕೆಂದರೆ ಸಹಕಾರ ಎಂಬುದು ಅದೇ, ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡೋದು, ಪರಸ್ಪರ ಸಾಲ ತಗೊಂಡ್ರೆ ಕ್ಲಪ್ತ ಸಮಯಕ್ಕೆ ಅದನ್ನು ಸಂದಾಯ ಮಾಡೋದು, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋದು. ಈ ರೀತಿಯಾಗಿ ಈಗಾಗಲೇ ಹೇಳಿದಂತೆ ಇದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ 50-60 ಸೈನ್ ತಕ್ಕೊಳ್ಳುವಾಗ ಇದು ನಮಗೆ ರೈತರಿಗಾಗಿ ಕೃಷಿಕರಿಗೆ ಬೇಕಾಗಿ, ರೈತ ಬಂಧುಗಳಿಗೆ ಬೇಕಾಗಿ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ, ಅವರ ಬೆಳವಣಿಗೆ ಪೂರಕವಾದಂಥ ನಮಗೆ ಒಂದು ಸಹಕಾರಿ ಸಂಘ ಬೇಕು. ಈ ನೆಲೆಯಲ್ಲಿ ಕಟ್ಟಿದಂಥ ಬ್ಯಾಂಕು. ಇದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ. ಮತ್ತು ನಾನು ಉಳ್ಳಾಲದವನಾದ್ದರಿಂದ ನಮಗೆ ಎಲ್ಲ ಮಹಾಸಭೆಗೆ ಇದು ಬರ್ತಾಯಿತ್ತು, ಇನ್ಫಾರ್ಮೇಷನ್ ನೋಟಿಸ್. ಈ ಸಲ ಬರಲಿಲ್ಲ. ಪತ್ರಿಕೆಯಲ್ಲಿ ನೋಡುವಾಗ ಮಹಾಸಭೆ ಆಗಿದೆ ಎಂಬುದಾಗಿತ್ತು. ಹಾಗೆ ನಾನು ಬಂದು ಅಧ್ಯಕ್ಷರ ಹತ್ರ ಕೇಳಿದೆ, ಈ ರೀತಿ ಇರುವಾಗ ಏಕೆ ಬರಲಿಲ್ಲ, ಅದು ಈ ರೀತಿಯ ಪೋಸ್ಟ್ ಇದರಲ್ಲಿ ಏನೋ ತೊಂದರೆ ಆಗಿದೆ ಅಂದು. ಅದಕ್ಕೆ ನಾನು ಮಾತ್ರ ಬಂದದ್ದು ಕೇಳಲಿಕ್ಕೆ. ಆವಾಗ ಅವರು ಹೇಳಿದರು, ನಿಮಗೆ ಈ ರೀತಿ ಇದು ಮಾಡಿದ್ರಿಂದ ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಂದು ಸನ್ಮಾನ ಮಾಡುತ್ತೆ ಎಂಬುದಾಗಿ. ನಾನು ಅದನ್ನು ಬಿಟ್ಟುಬಿಟ್ಟಿದ್ದೆ. ನಾನು ಅದರ ಬಗ್ಗೆ ನಿರೀಕ್ಷೆ ಇರಲಿಲ್ಲ, ಅದು ಅಗತ್ಯ ಬೇಕು ಇರಲಿಲ್ಲ. ಅದು ಪ್ರೀತಿ ವಿಶ್ವಾಸ ಮಾತ್ರ, ಒಬ್ಬರಿಗೆ ಸನ್ಮಾನ ಅಲ್ಲದೆ ಬೇರೆ ಆದರೂ ಅವರು ನೆನಪಿಟ್ಟುಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ನನಗೆ ತೃಪ್ತಿಯಾಗಿದೆ ಅವರೊಂದು ಸನ್ಮಾನ ಮಾಡಿದ್ದಕ್ಕೆ. ಆದ್ದರಿಂದ ಈ ಸಹಕಾರ ಸಂಘ ಇನ್ನೂ ಉತ್ತಮವಾಗಿ ಬೆಳೆಯಲಿ ಎಂಬುದಾಗಿ ಹಾರೈಸ್ತಾ, ಮತ್ತು ಇದರ ಎಲ್ಲ ನಿರ್ದೇಶಕರಿಗೂ, ಅದೇ ರೀತಿಯಾಗಿ ಎಲ್ಲ ಗ್ರಾಹಕರಿಗೂ, ಅದೇ ರೀತಿಯಾಗಿ ಅಧ್ಯಕ್ಷರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಹೇಳುತ್ತಾ, ಮತ್ತು ನನಗೆ ಮತ್ತು ಸೀತಾರಾಮ್ ಬಂಗೇರವರಿಗೆ ಮತ್ತು ಇನ್ನೊಬ್ಬರಿಗೆ ಕೊಣಾಜೆ ಭಾಗದೊಬ್ಬರಿಗೆ 3 ಈ ಸಲ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಜಿಲ್ಲಾಧಿಕಾರಿ ಮತ್ತು ಸಂಸದರು ಮತ್ತು ಉಸ್ತುವಾರಿ ಮಂತ್ರಿಗಳು ಹಾಗೆಯೇ ನಮ್ಮ ಶಾಸಕರಲ್ಲೇ ಸೇರಿಕೊಂಡು ನಮ್ಮ ಹೆಸರನ್ನು ಸೂಚನೆ ಮಾಡಿದ್ದಾರೆ. ಅದಕ್ಕೆ ನಾವು ವಂದನೆಗಳು ಸಲ್ಲಿಸ್ತಾ, ನಾನು ಕಡಲ್ಕೊರೆತ ಪರಿಸರದಲ್ಲಿ ಕಠಿಣವಾಗಿ ದುಡಿದು ಕಡಲ್ಕೊರೆತದಿಂದ ಏನು ನಿರಾಶ್ರಿತರಾಗಿದ್ದಾರೆ ಅವರ ಬಗ್ಗೆ ಒಳ್ಳೆಯ ಸೇವೆಯನ್ನು ಮಾಡಿ ಸುಮಾರು 120 ಮನೆಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಿ ಅವರಿಗೆ ಬೇರೆ ಬೇರೆ ಶಾಸಕರಿರುವಾಗ ಮೊದಲಿಗೆ P. ರಾಮಚಂದ್ರ ರಾವ್ ಅಂತ, ಆನಂತರ BM ಮಿದ್ನಾಬ, UT ಫರೀದ್ರು, ಜಯರಾಮ್ ಶೆಟ್ಟಿಯವರು, ಹಾಗೇನೆ UT ಖಾದರ್ ಅವರು ಎಲ್ಲರ ಸಹಕಾರವನ್ನು ಪಡೆದು ಎಲ್ಲ ರೀತಿಯ ಪಂಚಾಯತಲ್ಲಿ ಯಾರೆಲ್ಲ ನಮ್ಮ ಕೌನ್ಸಿಲರ್ ಆಗಿದ್ದರು, ಅಧ್ಯಕ್ಷರಾಗಿದ್ದರು ಅವರೆಲ್ಲ ಸಹಕಾರ ಮಾಡಿಕೊಂಡು ಈ ರೀತಿಯಾಗಿ ನಾನು ಸಮಾಜ ಸೇವೆ ಮಾಡಿದ್ದೇನೆ. ಅದನ್ನು ಗುರುತಿಸಿಕೊಂಡು ಆ ಜಿಲ್ಲಾಡಳಿತ ನನ್ನನ್ನು ಗುರುತಿಸಿ ಸನ್ಮಾನ ಪ್ರಶಸ್ತಿಯನ್ನು ನೀಡಿದೆ. ಅದಕ್ಕೂ ಸಹ ಅವರಿಗೆ ಸಹ ವಂದನೆಯನ್ನು ಸಲ್ಲಿಸ್ತಾ, ಈ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ಇದರ ಆಫೀಸಿಗೆ ಬರ್ತಾ ಇರಬೇಕಿದ್ರೆ ನನಗೆ ಮೊದಲು ಭೇಟಿಯಾದವರು ಇಲ್ಲಿಯ ಗೋಪಾಲಣ್ಣ, ಪಿಗ್ಮಿ ಕಲೆಕ್ಟರ್. ಬಹುಶಃ ಉಳ್ಳಾಲದಲ್ಲಿ 1998ರಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಈ ಸೇವಾ ಸಹಕಾರಿ ಸಂಘಕ್ಕೆ ಮೆಂಬರ್ ಮಾಡುವ ಮೂಲಕ ನಮ್ಮಿಂದ
ನಮ್ಮನ್ನು ಆ ಒಂದು ವ್ಯವಸ್ಥೆಯೊಳಗೆ ತಂದವರು. ಹಾಗೆ ನಮಗೆ ಯಾವಾಗ ಏನಾದರೂ ಕಷ್ಟ ಆಯಿತು, ಅತಿ ಅಗತ್ಯವಾಗಿ ಹಣ ಬೇಕು ಅಂತ ಹೇಳಿದರೆ ಗೋಪಾಲನವರನ್ನು ಕರೆದು ಒಂದು ಹಣ ಬೇಕು ಅಂತ ಹೇಳಿದರೆ ಅರ್ಧ ಗಂಟೆ ಒಳಗೆ ವ್ಯವಸ್ಥೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಈ ಒಂದು ಅಭಿನವ ಭಾವ ಸಂಬಂಧ ಈ ಸಂಸ್ಥೆಯೊಂದಿಗೆ ಇದೆ. ಹಾಗೆಯೇ ಇಲ್ಲಿ ಬಂದು ನೋಡಿದಾಗ ನನಗನ್ನಿಸಿದ್ದಿಷ್ಟೇ, 12 ಗಂಟೆಗಳ ಸುದೀರ್ಘ ಸೇವೆಯನ್ನು ಯಾವುದೇ ಒಂದು ಸಹಕಾರಿ ಸಂಘ ಕೊಡಬೇಕು ಅಂತಾದರೆ ಅದರ ಒಳಗೆ ಕೆಲಸ ಮಾಡ್ತಾ ಇರುವಂಥ ಎಲ್ಲರೂ ಅದಕ್ಕೆ ಆ ವ್ಯವಸ್ಥೆಗೆ ಬಾಧ್ಯರು. ಹಾಗಾಗಿ ಇಲ್ಲಿ ವೇದಿಕೆಯ ಮೇಲೆ ಕೂತವರು ಎಲ್ಲರೂ ನನಗೆ ಪರಿಚಯಿಸ್ತಾರೆ. ಒಬ್ಬರು ಘಟಾನುಘಟಿಗಳು. ಖಂಡಿತ ಇಂಥವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಇನ್ನಷ್ಟು ಬೆಳಗ್ತದೆ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಅದರ ಒಟ್ಟಿಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಸಿಬ್ಬಂದಿಗಳಿಗೆ ನಾನು ಶುಭ ಹಾರೈಕೆಗಳನ್ನು ನೀಡುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆಯನ್ನು ಈ ಸಂಸ್ಥೆ ಕೊಡುವಂತಾಗಲಿ ಅಂತ ಹಾರೈಸ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ಅದೇ ರೀತಿ ಪ್ರತಿಯೋರ್ವ ನಾಗರಿಕರಿಗೂ ತಾವು ಹಗಲು ಹೊತ್ತು ಕೆಲಸಕ್ಕೆ ಹೋಗುವಾಗ ಬೆಳಗಿನ ಹೊತ್ತು ಅವರಿಗೆ ಯಾವುದೇ ವಿಷಯದಲ್ಲಿ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿರುತ್ತಾರೆ ಈಗಿನ ನಮ್ಮ ನೂತನ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು. ಇವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ದುಂಬದ ಇಂಕಲ್ನ ಮಾಜಿ ಅಧ್ಯಕ್ಷರಾಯನ ಮಹಮ್ಮದ್ ಬಶೀರ್ ಪಂಪನ ವಿಷಯ ಪಂಡು ದಾದ ಪಂಡ ಸಾಧಾರಣ 32 ವರ್ಷ ಈ ಬ್ಯಾಂಕ್ದ ನಿರ್ದೇಶಕರಾದ ಅಧ್ಯಕ್ಷರಾದ ಸೇವೆ ಮಂತ್ರಂಚಿನ ಒಂದು ವ್ಯಕ್ತಿ. ಆರು ಸಾಧಾರಣ ಈ ಬ್ಯಾಂಕ್ ಸ್ಥಾಪನೆ ಆದ ಸಾಧಾರಣ ಒಂದು 55 ವರ್ಷ ಉಂಡು. ಈ 55 ವರ್ಷಡು 35 ವರ್ಷ ಈ ಬ್ಯಾಂಕ್ದ ಸೇವೆ ಮಂತ್ರಿನಾರು. ಆನ ಅಧಿಕಾರಾವಧಿಡು ನಮ್ಮ ತಲಪಾಡಿ ಶಾಖೆ, ಗ್ರಾಮ ಚಾವಡಿ ಶಾಖೆ, ಬೋಲಿಯಾರು ಶಾಖೆ, ಅಂಚನೆ ಗ್ರಾಮ ಚಾವಡಿ ಶಾಖೆ ಆನ ಅಧಿಕಾರಾವಧಿ ಉದ್ಘಾಟನೆ. ಅಂಚನೆ ಉಳ್ಳಾಳದ ಬಿಲ್ಡಿಂಗ್ಲ ಉಳ್ಳಾಳದ ಪ್ರಥಮ ಶಾಖೆಲ ಆರ್ನ ಅಧಿಕಾರಾವಧಿಯೇ ಬಿಲ್ಡಿಂಗ್ ಆಯ್ನಿ. ಅಂಚಿನ ಈ ಕಟ್ಟಡಲ ಆರ್ನ ಅಧಿಕಾರಾವಧಿಯೇ ಈ ಬಿಲ್ಡಿಂಗ್ ಆಯ್ನಿ. ಅಂಚ ಆರ್ನ ಮಾರ್ಗದರ್ಶನೋಡು ಎಂಗ್ಳು ನಿರಂತರಾವಧಿ ಇತ್ತ ಪೋಂದಿಲ್ಲ. ಆರ್ನ ಮಾರ್ಗದರ್ಶನ ಎಂಗ್ಳಿಗೆ ಯಾಪಳ ಬೋರ್ಡು ಪಂಡದು ಯಾನು ಕೇಳುವುದಿಲ್ಲ. ಅಂಚನೆ ದಿವಂಗತ ರಾಮಚಂದ್ರ ಉಚಿಲ್ ಬೇರೆ ಒಂಜಿ ಪಾತ್ರ ಪಂಡೆಂಗೆ ನೆನಪುಂಡು. ಕೊಂಡನ ದೇವಸ್ಥಾನಗಳ ಸೋಮೇಶ್ವರ ದೇವಸ್ಥಾನಗಳ ಒಂಜಿ ನಿಕಟಪೂರ್ವ ಒಂಜಿ ಸಂಬಂಧ ಉಂಡು ಪಂಡದು. ದಾಮಂಡ ಕೊಂಡನ ದೇವಸ್ಥಾನದಲ್ಲ ಸೋಮೇಶ್ವರ ದೇವರನ್ನೆಲ್ಲ ನಂಗೆ ಆಶೀರ್ವಾದ ಉಂಡು. ಯಾಪಳ ನಮ್ಮ ಎಡ್ಡ ರೀತಿಯಿಂದ ಪೋಂದು ಉಂಡು ಪಂಡದು. ಐಕೆ ಇನಿ ಸಾಕ್ಷಿದಾದ ಬಂಡ ಸೋಮನಾಥ ದೇವರನ್ನ ಸೇವೆ ಮನ್ಪುನ ಸೂರ್ಯನಾರಾಯಣ ಹೊಳ್ಳೆರು ದೀಪ ಪ್ರಜ್ವಲನ ಮನ್ಪುನಾಗ ಆ ಒಂಜಿ ಪೊರ್ಲುನು ಕೊಂಡನದ ಒಂಜನ ಗುರಿಕರಾಯನಂಚಿನ ಮುತ್ತನ ಶೆಟ್ಟು ಐನು ಆ ಪೊರ್ಲುನು ತೋಂತೇರು. ಅಂಚನೆ ನಡಾರ್ ಪ್ರಕಾಶ್ ಶೆಟ್ಟು ಅಂಚಿನ ಬಲ್ಯ ಬಾಳಿಕ ಉಮೇಶ ಗಾಂಭೀರ್ ಆಯ್ಕೆ ಸಾಕ್ಷಿಯಾಯರು. ಎಂಗ್ಲು ಈ ಈವ್ನಿಂಗ್ ಬ್ರಾಂಚಿನ ಉದ್ಘಾಟನೆ ಮಂತ್ರ ಉದ್ದೇಶದಾದ ಮಂಡ ನಮ್ಮ ಈ 14 ಗ್ರಾಮೋಡು ಹೈಯೆಸ್ಟ್ ಪಾಪದಕ್ಕಳು ಉಳ್ಳೇರು. ಕಾಂಡಬೋದು ಬೈಯಡ್ ರಾತ್ರಿ 8 ಗಂಟೆಗೆ ವೇಲೆ ಬಿಡದು ಬರ್ಪಣಕ್ಕಳು. ಅಕ್ಲೆಗೆ ಒಂಜಿ ದಿನ ಬ್ಯಾಂಕ್ಗೆ ಬರೋಡಂಡ ರಜೆ ಪಾಡ್ದು ಬರೋಡಾಕೊಂಡು ಇತ್ತ ಅಂಚತ್ತು ಇತ್ತ ಈ ಈವ್ನಿಂಗ್ ಬ್ರಾಂಚ್ ಓಪನ್ ಆಗಿನಿಟ್ಟು ಅಕ್ಲೆ ಕಾಂಡ ಬೊಲ್ಪಕ್ಕೆ ಬರ್ತದಲ್ಲ ವ್ಯವಹಾರ ಮನ್ಪೊಳಿ ಅಂಚನೆ ಬೈಯಗೆ ಬರ್ತದ ವ್ಯವಹಾರ ಮನ್ಪೊಳಿ ಅಂಚ ಅಕ್ಕಳು ಈ ಗ್ರಾಹಕರ ನಕ್ಕಳು ಈ ಮೆಂಬರ್ ನಕ್ಕಳು ನೆತ್ತ ಸದುಪಯೋಗವನ್ನು ಪಡೆಯೋಡು ಬಂತು ಯಾನು ಕೇಳೋದಿಲ್ಲ. ಬಹುಶಃ ಈ ಒಂಜಿ 8 ಗಂಟೆ ಉಂಟ ಬ್ಯಾಂಕ್ ನಮ್ಮ ಕರ್ನಾಟಕ ರಾಜ್ಯದೇ ಸಹಕಾರ ಸೊಸೈಟಿ ಫಸ್ಟ್ ಪಣಿಯರ ಏನು ಸಂತೋಷ ಪಡೋದಿಲ್ಲ. 1965ನೇ ಇಸವಿಡು ಈ ಬ್ಯಾಂಕ್ ಸ್ಥಾಪನೆ ಆಗಿದ ಬಕ್ಕ ಎಂಕ್ಲು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ಪ್ರತಿ ಗ್ರಾಹಕರನೆಕ್ಲ ಸದಸ್ಯರನೆಕ್ಲ ಎಡ್ಡ ರೀತಿದ ಒಂಜಿ ಸಹಕಾರವನ್ನು ಎಂಕ್ಲು ಕೊರೊಂದುಲ್ಲ. ಅಂಚನೆ ಗ್ರಾಹಕರನೆಕ್ಲ ನನ್ನ ದುಂಬುಗು ಎಂಗ್ಲಿಗೆ ಎಡ್ಡ ರೀತಿಯ ಸಹಕಾರ ಕೊರಳು ಪಂಡದು ಏನು ಕೇಳೋದಿಲ್ಲ. ಮುಂದಿನ ಯೋಜನೆಯು ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ಇವರಿಗೂ ಧನ್ಯವಾದ ಅರ್ಪಿಸ್ತಾ ನಮ್ಮ ಈ ಸಭೆಗೆ ಘಟಾನುಘಟಿ ನಾಯಕರು ಅದೇ ರೀತಿ ಬಂದಂತ ಎಲ್ಲ ಸಹಕಾರಿಗಳನ್ನು ಉದ್ದೇಶಿಸಿ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಶ್ರೀಯುತ ಕೃಷ್ಣಪ್ಪ ಸಾಲಿಯನ್ ಇವರು. ದಯಾನಂದ ಪಂಡ ನೆಗದುಂಬು ಪಾತ್ರನ ಅಧ್ಯಕ್ಷರು ಅಂಚನೆ ನಮ್ಮ ಈ ಒಂಜಿ ಸಹಕಾರಿ ಸಂಘದ ಉಪನಿರ್ಬಂಧಕ್ಕೆ ರಂಚನೆ ಪಾತ್ರನ ಪಂಡೆ ಚೆಡು ಹೆಚ್ಚು ಉಪ್ಪುಣಿ ಕಾರ್ಮಿಕರು
ಬಕ್ಕ ರೈತರು ಐತೊಟ್ಟಿಗೆ ಕೆಲವು ಎಲ್ಲಿಯ ವ್ಯಾಪಾರ ಮಲ್ಪುಣಂಚಿನಕಲು ಜನಸಾಮಾನ್ಯರ ಚೊಪ್ಪುಣಂಚಿನ ಈ ಒಂದು ಪ್ರದೇಶಡು ಇನ್ನು ಬ್ಯಾಂಕ್ದ ಸಮಯ ಕಾಂಡ ಒರ್ಮರೆಡ್ದು ಬೈಯಾಗ 5 ಗಂಟೆ ಮುಟ್ಟ ಆಂಡ ಐಟ್ ಆರ್ಥಿಕ ವ್ಯವಹಾರ 4 ಗಂಟೆ ಮುಟ್ಟ ನಡತೊಂದಿತ್ತು ಕೆಲವರಿಗೆ ಕೆಲವು ಸಮಯದ ಆ ಟೈಮು ಅಕಲು ಬ್ಯಾಂಕಿಗೆ ಬರೋಂಡ ಕೆಲವು ಸರ್ತಿ ರಜೆ ಮಲ್ತು ಬರೋಡು ಹಾಕೊಂಡು ಬೇತೆ ಬೇತೆ ರೀತಿಯ ಆ ಅಡಚಣೆ ಮತ್ತು ಒಪ್ಪುಂಡು ಅವಕ್ಕೆ ಅಕಲ್ನ ಅನುಕೂಲ ತಕ್ಕ ದಿನದ 16 ಗಂಟೆ ವಾ ಪಡ್ತೊಡ್ಲ ಬತ್ತದು ಈ ಬ್ಯಾಂಕ್ ಅಕಲು ಕಾಂಡೆ 8 ಗಂಟೆಗೆ ಬತ್ತದು ವ್ಯವಹಾರ ಮಲ್ಪೊಲಿ ಅದೇಂದು ಪಂಡ ಈ ಬ್ಯಾಂಕ್ ಇನಿ ಈ ಒಂಜಿ ಪ್ರದೇಶದ ನಮ್ಮ ಈ ಉಲ್ಲಾಲ ನೇತ್ರೋತ್ತಿ ಸೇತುವೆದ ಇಮೇಲ್ದು ಈ ಬ್ಯಾಂಕ್ ನಂಚಿನ ಸದಸ್ಯರು ಸಾರು ಅಂಚನೆ ಬ್ಯಾಂಕ್ದ ಈ ಒಂಜಿ ಬೋರ್ಡು ಅಚ್ಚಪಟ್ಟಣ ಅಭಿವೃದ್ಧಿ ಆಯರೆ ಸಾಧ್ಯ ಆಗ್ತದೆ ಅವಾಗ ಅಕ್ಕಲೆಗಳ ಮಾತಾ ರೀತಿಯ ಸಹಕಾರ ಹಾಪಣಂಚಿನ ಒಂಜಿ ವ್ಯವಸ್ಥೆ ಸಂಬಂಧಪಟ್ಟಂಚಿನ ಮೇಲಾಧಿಕಾರಿಗಳ ಮತ್ತು ಅನುಮತಿ ದೆತೊಂದು ಬೋರ್ಡ್ ತೀರ್ಮಾನ ಮಾಡ್ತದೆ ಈ ಒಂಜಿ ಸದುಪಯೋಗ ಪಡೆಯೋಡು ಪಂಡೊಂದು ಇಡಿತ ಈ ಒಂಜಿ ಉದ್ಘಾಟನಾ ಸಮಾರಂಭದ ದೀಪ ಪ್ರಜ್ವಾಲ ಮಲ್ತಿನಂಚಿನ ನಮ್ಮ ಸೋಮೇಶ್ವರ ಈ ಭಾಗದ ಪ್ರಖ್ಯಾತ ದೇವಸ್ಥಾನ ಅಂಚಿನ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾಯನ ಇನಿ ದೀಪ ಪ್ರಜ್ವಾಲನ ಮಂತ್ ಉದ್ಘಾಟನೆ ಮಲ್ತ ನಿರ್ಗಮಿಸಿದರು ಅರೆಗೆ ಯಾನು ನಮ್ಮ ಮಾತೆರ್ನ ಪರವಾದಲ ಅರೆಗೆ ಧನ್ಯವಾದನು ಅರ್ಪಣೆ ಮಲ್ಪೆ ಅಂಚನೆ ಈ ಒಂಜಿ ಸಮಾರಂಭದ ಅಧ್ಯಕ್ಷತೆ ನಮ್ಮ ಬ್ಯಾಂಕ್ದ ಅಧ್ಯಕ್ಷರೇ ಅಂಚನೆ ಇಂಥ ಸಭಾ ಅಧ್ಯಕ್ಷರಾಯನಂಚಿನ ಇನಿ ಈ ಒಂಜಿ ವ್ಯವಸ್ಥೆಗೆ ಕಾರಣಕರ್ತರಾಯಣಿಂಚಿನ ಬ್ಯಾಂಕ್ದ ಅಧ್ಯಕ್ಷರಾಯನ ನಮ್ಮ ಕೃಷ್ಣ ಶೆಟ್ರು ಕೆಳಗಿನ ಕೋಟೆಗಾರ ಗುತ್ತು ಮೆರೆಗಲ ಧನ್ಯವಾದ ಕೊರ್ಪೆ ಅಂಚನೆ ಇನಿ ಈ ಒಂಜಿ ಇದಕ್ಕೆ ಮುಖ್ಯ ಅತಿಥಿಯಾದ ಬೈದನಂಚಿನ ನಮ್ಮ ಸಹಕಾರಿ ಸಂಘದ ಉಪನಿಬಂಧಕರು ದಕ್ಷಿಣ ಕನ್ನಡ ಬೇರ್ತ ಪ್ರವೀಣ್ ಬಿ ಸಾಲಿಯಾನ್ ಮೇರೆ ಬ್ಯಾಂಕ್ದ ಬಗ್ಗೆ ದಿನಟ್ಲು ಎಂಚ ಮಲ್ಪಡು ನಡಪಡು ಬಂದು ಬರೀತಿಲ್ಲ ಒಂಜಿ ಸೂಚನೆ ಕೊಡ್ತೇರು ಅರೆಗಲ ಮಾತರ್ನ ಪರವಾದ ಧನ್ಯವಾದನು ಅರ್ಪಣೆ ಮಲ್ಪೆ.